ಮಂಗಳೂರಿನ ವಸತಿ ಸಮುಚ್ಚಯದ ಕಸ ನಿರ್ವಹಣೆ ಸಮಸ್ಯೆಗೆ ಸೂಕ್ತ ಪರಿಹಾರ ಕಲ್ಪಿಸಲು ಭಾರತ್ ಕಾರ್ಪೊರೇಷನ್ ಎನ್ನುವಂತಹ ಸಂಸ್ಥೆ ಸಜ್ಜಾಗಿದೆ. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಭರತ್ರಾಜ್ ಅವರು, ಮಂಗಳೂರಿನ ಪಚ್ಚನಾಡಿಯಲ್ಲಿ ನಡೆದಂತಹ ಭೀಕರ ಕಸ ನಿರ್ವಹಣೆ ಘಟಕದ ದುರಂತದಿಂದ ಮಂಗಳೂರಿನ ಮಹಾನಗರ ಪಾಲಿಕೆ ತುಂಬಲಾರದ ನಷ್ಟ ಅನುಭವಿಸಿದೆ. ತೊಂದರೆಯಾದ ಕಾರಣಕ್ಕೆ 20ಕ್ಕಿಂತಲೂ ಅಧಿಕ ಮನೆಗಳಿರುವ ವಸತಿ ಸಮುಚ್ಚಯಕ್ಕೆ ಮಹಾನಗರ ಪಾಲಿಕೆಯು ತಮ್ಮದೇ ಸ್ವಂತ ಕಸ ನಿರ್ವಹಣಾ ಘಟಕವನ್ನು ಸ್ಥಾಪಿಸಲು ತಿಳಿಸಿದೆ. ಈ ತರಹದ ಘಟಕಗಳನ್ನು ಸ್ಥಾಪಿಸಲು ವಸತಿ ಸಮುಚ್ಚಯಗಳಿಗೆ ಜಾಗದ ತೊಂದರೆ ಮತ್ತು ಕೆಲಸಗಾರರ ತೊಂದರೆ ಇರುವುದರಿಂದ ಹೆಚ್ಚಿನ ವಸತಿ ಸಮುಚ್ಚಯಗಳಿಗೆ ಹೆಚ್ಚು ಕಷ್ಟಕರವಾಗುತ್ತೆ. ಹೀಗಾಗಿ ಭಾರತ್ ಕಾರ್ಪೊರೇಷನ್ ಸಂಸ್ಥೆಯು ಇದಕ್ಕಾಗಿ ಸೂಕ್ತ ಪರಿಹಾರವನ್ನು ಒದಗಿಸ್ತಾ ಇದೆ. ಈಗಾಗಲೇ ಸ್ವಚ್ಛಸ್ತ್ರ ಘಟಕವನ್ನು ಕರ್ನಾಟಕದ ಮೊದಲ ಬಾರಿಗೆ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ಥಾಪಿಸಿದೆ ಮತ್ತು ISI ಸರ್ಟಿಫೈಡ್ ಕಂಪನಿ ಆಗಿದೆ. ಒಟ್ಟು 50 ಟನ್ ಪ್ರಾಜೆಕ್ಟ್ ನಮ್ಮ ಖಾಸಗಿ ಜಾಗದಲ್ಲಿ ಮಾಡಲು ಮುಂದಾಗಿದ್ದೇವೆ ಅಂತ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ನಿಥಿಲ್ ಜೊತೆಗಿದ್ರು. 50 ಟನ್ನಿನ ಪ್ರಾಜೆಕ್ಟ್ ಮಾಡಿದ್ದೇವೆ. 50 ಟನ್ ಕಸ ಸಂಗ್ರಹಣೆ ಮತ್ತು ಅದರ ವಿಲೇವಾರಿ, ಅಂದರೆ ಎಲ್ಲ 24 ಗಂಟೆಯಲ್ಲಿ ಅದರ ತಿಳಿಸಿ ಇವತ್ತಿನ ಕಸ ಇವತ್ತಿಗೆ, ನಾಳೆಗೆ ಆ ಕಸ ಬರಲ್ಲ. ಸೊ ಆ ಥರದ್ದು ಪ್ರಾಜೆಕ್ಟ್ ಮಾಡ್ತಿದ್ದೇವೆ ಈಗ ನಮ್ಮ ಪುಸ್ತಕದಲ್ಲಿ. ಇದರಲ್ಲಿ ಸಂಪೂರ್ಣ ಯಾವುದೇ ಪಂಚಾಯತ್ಗೆ ಏನಾದರೂ ಕಸದ ಪ್ರಾಬ್ಲಮ್ ಇದ್ರೆ ಅಥವಾ ಕಸ ವಿಲೇವಾರಿ ಮಾಡಲಿಕ್ಕೆ ಜಾಗ ಸಮಸ್ಯೆ ನಮ್ಮಲ್ಲಿ ಕಂಡುಕೊಳ್ತೇವೆ. ನಾವು 1.5 ಎಕರೆ ಜಾಗದಲ್ಲಿ ಟೋಟಲ್ 50 ಟನ್ ಪ್ರೊಸೆಸ್ ಮಾಡ್ತೇವೆ. ಅದರಲ್ಲಿ ನಮ್ದು ಇನ್ನಟ್ ವೇಸ್ಟ್ ಬರುತ್ತೆ, ಯಾವುದು ರಿಸೈಕಲ್ ಆಗಲ್ಲ, ಯಾವುದು ಇನ್ನು ಡಂಪ್ ಆಗುತ್ತೆ, ಆ ಡಂಪಿಗೆ ನಮ್ಮ ಹತ್ರ ಇನ್ಸಿನೇಟರ್ ಇರುತ್ತೆ. ಅದು ಆಗ್ತದೆ. ಆಲ್ರೆಡಿ ನಾವು ಕರ್ನಾಟಕ ಸ್ಟೇಟ್ ನಮ್ಮ ರಾಜ್ಯಗಳ ಮೊದಲ ಬಾರಿಗೆ ಒಂದು ಸ್ವಚ್ಛ ಘಟಕ ಅಂತ ಮಾಡಿದ್ದೇವೆ. ಸೊ ಅದು ಒಂದು ಘಟಕ ನಮ್ಮ ಪಂಚಾಯತ್ಗಳಲ್ಲಿ ಆಗಿ ಬಂತು. ಅದರಿಂದ ಇನ್ನಷ್ಟು ಹೆಚ್ಚಿನ ಸೊಲ್ಯೂಷನ್ ನಮ್ಮ ಡಂಪಿಂಗ್ ಯಾವ್ದಾಗುತ್ತೆ, ಡಂಪಿಂಗ್ ಆಗೋದಾಗಿ ಸೊಲ್ಯೂಷನ್ ಕೊಡ್ತೇವೆ. ಹಾಗಾಗಿ ನಮಗೆ ಡಂಪಿಂಗ್ ಪ್ರಾಬ್ಲಮ್ ಇಲ್ಲ. ಮತ್ತು ಬಯೋ ವೇಸ್ಟ್ಗೆ ಬಯೋ ಗ್ಯಾಸ್, ಥರ್ಮಿಕಂಟ್ರೋಲ್ ಮತ್ತೆ ಬಯೋ ಡೈಜೆಸ್ಟರ್ ಮತ್ತು ಮಿಷನರಿ